ಕೊಡಗು ನೆರೆ ಸಂತ್ರಸ್ತರ ನಿಧಿಗೆ ದೇವಸ್ಥಾನಗಳ ಹಣವನ್ನ ನೀಡುವ ಸರ್ಕಾರದ ನಿರ್ಧಾರವನ್ನ ಖಂಡಿಸುವುದಾಗಿ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ ಭಟ್ ಹೇಳಿದ್ದಾರೆ. ಕಲ್ಲಡ್ಕ ಶ್ರೀರಾಮ ವಿದ್ಯಾಕೇಂದ್ರದಲ್ಲಿ ಈ ಬಗ್ಗೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು 94% ಭಾಗದಷ್ಟು ಅಹಿಂದ ವಿದ್ಯಾರ್ಥಿಗಳಿರುವ ಕಲ್ಲಡ್ಕ ಶ್ರೀರಾಮ ವಿದ್ಯಾಕೇಂದ್ರದ ಮಕ್ಕಳ ಅನ್ನಭಾಗ್ಯಕ್ಕೆ ಕಲ್ಲು ಹಾಕಿ ದೇವಸ್ಥಾನದ ಹಣ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ವಿನಿಯೋಗ ಆಗಬೇಕು ಎಂದು ಹೇಳಿರುವ ಸರ್ಕಾರ ಇದೀಗ ದೇವಸ್ಥಾನದ ಹಣವನ್ನ ಕೊಡಗು ನೆರೆ ಸಂತ್ರಸ್ತರಿಗೆ ನೀಡಲು ಮುಂದಾಗಿರುವುದು ಕಾನೂನಿಗೆ ವಿರೋಧವಾಗಿದೆ. ನೆರೆ ಸಂತ್ರಸ್ತರಿಗೆ ನೆರವಾಗುವುದು ಸರ್ಕಾರ ಹಾಗೂ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದ್ದು, ಸರ್ಕಾರದ ಬಳಿ ಹಣವಿಲ್ಲದೆ ಹೋದರೆ ಸಾಲ ಮಾಡಿ ಕೊಡಲಿ. ಆದರೆ ಕೇವಲ ದೇವಸ್ಥಾನದ ಹಣವನ್ನ ನೀಡಲು ಮುಂದಾಗಿರುವುದು ದೇವಸ್ಥಾನದ ಹಣವನ್ನ ಲೂಟಿ ಮಾಡುವ ಹುನ್ನಾರವಾಗಿದೆ ಎಂದು ಅವರು ಆರೋಪಿಸಿದರು. ಆದರೆ ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣದ ರೀತಿಯಲ್ಲಿ ಇವತ್ತು ಬರೀ ದೇವಸ್ಥಾನಗಳಿಂದ ಹಣ ವಸೂಲು ಮಾಡಿ ಅದಕ್ಕೆ ಕೊಡುವಂಥದ್ದು. ಒಂದು ದೇವಸ್ಥಾನದಿಂದ ಬರೇ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಅಂತ ಹೇಳಿದಂಥ ಸರ್ಕಾರ ಈಗ ಹೇಗೆ ಇನ್ನೊಂದು ವಿಷಯಕ್ಕೆ ಆ ಹಣವನ್ನು ಅಲ್ಲಿಂದ ತೆಗೆದು ಕೊಡ್ತಾ ಇದೆ. ಇದು 100ಕ್ಕೆ 100 ಕಾನೂನು ವಿರೋಧಿ, ನ್ಯಾಯ ವಿರೋಧಿ, ಧರ್ಮ ವಿರೋಧಿ. ಅದಕ್ಕೋಸ್ಕರ ಸರ್ಕಾರ ಯಾವುದಾದ್ರೂ ಒಂದು ನಿರ್ಣಯವನ್ನು ತಗೊಳ್ಬೇಕು. ಒಂದು ಬಾರಿ ಒಂದೇ ನಿರ್ಣಯ ತಗೊಳ್ಬೇಕು. ಇವ್ರ ಹತ್ರ ಹಣ ಇಲ್ಲ ಅಂತಾರೆ ಬೇರೆ ಕಡೆಯಿಂದ ಸಾಲ ಮಾಡಲಿ, ಇವರು ಸಾಲ ಮಾಡಿ ಕೊಡಗಿನ ಸಂತ್ರಸ್ತರಿಗೆ ಕೊಡಲಿ. ಒಂದು ಸಲ ಸರ್ಕಾರ ದೇವಸ್ಥಾನದ ಹಣ ದೇವಸ್ಥಾನಕ್ಕೆ ನಿಶ್ಚಯ ಮಾಡಿದ ಮೇಲೆ ಆ ಹಣವನ್ನು ದೇವಸ್ಥಾನಕ್ಕೆ ಉಪಯೋಗ ಮಾಡಬೇಕು. ಅದನ್ನು ಬೇರೆದಕ್ಕೆ ಉಪಯೋಗ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಈ ರೀತಿಯ ರಾಜಕೀಯ ಮಾಡಿ ದೇವಸ್ಥಾನಗಳಿಂದ ದೇವಸ್ಥಾನಗಳ ಹಣವನ್ನು ಲೂಟಿ ಮಾಡುವಂಥ ಒಂದು ಪ್ರಯತ್ನ ಇದು ಅಂತ ನಾನು ಅಂದ್ಕೊಳ್ತೇನೆ. ಮಸೀದಿಗಳಲ್ಲಿದೆ, ಚರ್ಚ್ಗಳಲ್ಲಿ ಹಣ ಇದೆ, ಅದನ್ನು ತೆಗೆದು ಉಪಯೋಗ ಮಾಡ್ಬೋದಲ್ಲ ಸಂತ್ರಸ್ತರ ನಿಧಿಗೆ. ಅಲ್ಲಿಂದ ಹಣ ತಗೊಳ್ತಾ ಇಲ್ಲ, ಬರೀ ದೇವಸ್ಥಾನಗಳದ್ದು. ಹಾಗಾದರೆ ಇದು ಹಿಂದೂ ದೇಶ ಅಂತ ನಿರ್ಣಯ ಆಯಿತಾ? ಹಿಂದೂ ರಾಷ್ಟ್ರ ಅಂತ ನಿರ್ಣಯ ಆಯಿತಾ? ಹಿಂದೂಗಳಿಗೆ ಮಾತ್ರ ಜವಾಬ್ದಾರಿ ಅಂತ ನಿರ್ಣಯ ಆಯಿತಾ? ಅದು ಸಂತೋಷ, ಅದನ್ನು ಒಪ್ಕೊಳ್ತೇವೆ ನಾವು.